ಪೊಲೀಸ್ ಇಲಾಖೆಗೂ ಬೇರಿ ಸಗಾಯವಾದ ಪರ್ಯಾಯವಾದ ಗೃಹ ರಕ್ಷಕ ದಳ ಇತ್ತಿಲಕ ಇತ್ತೆ ನನೊಂಜಿ ಪರ್ಯಾಯ ಪೂರಕ ವ್ಯವಸ್ಥೆ ಸಿವಿಲ್ ಡಿಫೆನ್ಸ್ ಯೋಜನೆ ಕರ್ನಾಟಕದ ಜಾರಿಗೆ ಬರುಂದುಂಡು ಇಂದಿತ ದಕ್ಷಿಣ ಕನ್ನಡ ಜಿಲ್ಲಾ ಘಟಕಲ ಸೇವೆಗೆ ತಯಾರಾವುದುಂಡು. ಸಿವಿಲ್ ಡಿಫೆನ್ಸ್ ತಂಡಗ ಆಯ್ಕೆ ಆಯ್ನಕ್ಲಿಗೆ ಪ್ರಾಥಮಿಕ ಚಿಕಿತ್ಸಾ ವಿಧಾನದ ಬಗೆಟ್ ವಿಶೇಷ ತರಬೇತಿ ಕಾರ್ಯಕ್ರಮನ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಶನಿವಾರ ಕಾಂಡೆ ಅಡ್ನೆ ಮಲ್ದಿದ್ದಾರೆ. ಪ್ರಥಮ ಚಿಕಿತ್ಸಾ ತರಬೇತುದಾರರು ಡಾಕ್ಟರ್ ರಾಮಚಂದ್ರ ಭಟ್ ತುಡರ್ ಬೆಳಗಾದ ಉದಿಪನ ಮಲ್ತದ ಸಮಾಜ ನಿಕ್ಲೇರ್ದು ದಿಂಜ ವಿಷಯలను ತೆರೆಯೋನರೆ ಆಸಕ್ತಿ ವಹಿಸಿತು. ಸಮಾಜಗ ನಿಕ್ಲೇರ್ದು ಬೋಡ ಏನಾದ ಬೇಲೆಲು ಆವಡಾತಂಡು ಈ ನಿಟ್ಟಿಡು ಇಂಚಿನ ಪ್ರಕ್ರಿಯೆಯನ್ನು ಮೂಲು ಅಡನೆ ಮಲ್ತದಿರು. ಇಂಚಿನ ದಿಂಜ ಜವನರೇನು ತಯಾರು ಮಲ್ತದ ಸಮಾಜಡು ವಾಸೋಂಕು ನಮ್ಮ ಕೈತಲ್ ಬರಿಯರ ಬಲ್ಲಿ ಸಮಾಜ ಎಡ್ಡ ರೀತಿಯ ದುಂಬರೆಡು ಪಂಡು ತೆರಿಪಾಯಿರು. ಇದನ್ನು ನೀವು ಯೋಚನೆ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮ ಮನಸ್ಸನ್ನು ಇದರ ಬಗ್ಗೆ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀರಾ. ಈ ಪ್ರಯತ್ನವನ್ನು ಮುಂದುವರಿಸಿ ಮತ್ತು ಇದರಲ್ಲಿ ಬೇಕಾದಷ್ಟು ವಿಷಯಗಳನ್ನು ನಾವು ಕಲಿಯುವುದಿದೆ. ಯಾವಾಗಲೂ ನಾನು ಹೇಳೋದು, ನಾವು ಯಾವುದೇ ವಿಷಯವನ್ನು ಕಲಿಯುವಾಗ 3 ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಯಾವಾಗಲೂ 6ರಿಂದ ಪ್ರಾರಂಭವಾಗೋ ಶಬ್ದಗಳು. 6 ಅಂದರೆ ನನ್ನ ಹೆಸರು ರಾಮಚಂದ್ರ ಅಂತ. ರೀಡ್, ರಿಮೆಂಬರ್, ರೀಕ್ಯಾಪ್ಚುಲೇಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ವಿಷಯಗಳನ್ನು ನಾವು ಯಾವಾಗಲೂ ತಿಳ್ಕೊಳ್ಬೇಕು. ತಿಳ್ಕೊಂಡ ವಿಷಯವನ್ನು ಮನಸ್ಸಿನಲ್ಲಿ ಇಡಬೇಕು. ಮನಸ್ಸಿನಲ್ಲಿ ಇಟ್ಟ ವಿಷಯವನ್ನು ಯಾವಾಗ ಸಂದರ್ಭ ಬರುವಾಗ ಪುನಃ ಜ್ಞಾಪಿಸಿಕೊಂಡು ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕು. ಅದು ಅತಿ ಪ್ರಾಮುಖ್ಯವಾದ್ದು. ಅದರಿಂದ ಜೀವನದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡನ್ನು ಜ್ಞಾಪಕದಲ್ಲಿಡಿ. ಅದನ್ನು ನಿಮ್ಮ ನಿಜ ಜೀವನದಲ್ಲಿ ಅನುಸರಿಸಿ. ಯಾಕೆ ಹೇಳಿದರೆ ಸಮಾಜ ನಿಮ್ಮಿಂದ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಪಡ್ತದೆ ಮತ್ತು ಸಮಾಜಕ್ಕೆ ನಿಮ್ಮಿಂದ ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ. ಸಮಾಜ ಬೇಕಾದಷ್ಟು ನಮಗೆ ಕೊಟ್ಟಿದೆ, ನಾವು ಸಮಾಜಕ್ಕೂ ಕೊಡಬೇಕು. ಆ ನಿಟ್ಟಿನಿಂದ ಇಂಥ ಒಂದು ಪ್ರಕ್ರಿಯೆಯನ್ನು ಡಾಕ್ಟರ್ ಮುರಳಿ ಮನೋಹರ್ ಇರ್ಬೋದು, ನಿತಿನ್ ಇರ್ಬೋದು, ಪೀಟರ್ ಇರ್ಬೋದು ಒಂದು ಸಂಘಟಿಸಿದ್ದಾರೆ. ಇದು ಅತ್ಯಂತ ಉತ್ತಮವಾದ ವಿಷಯ. ಇಂಥ ಹಲವಾರು ಯುವಕರನ್ನು ತಯಾರು ಮಾಡಿ ನಮ್ಮ ಸಮಾಜದಲ್ಲಿ ಯಾವ ಸೋಂಕು ನಮ್ಮ ಹತ್ರ ಬರಬಾರ್ದು. ನಮ್ಮ ಸಮಾಜ ಒಳ್ಳೆಯ ರೀತಿಯಲ್ಲಿ ಮುಂದುವರಿಬೇಕು. ಹೆಲ್ದಿ ಪೀಪಲ್ ಕ್ಯಾನ್ ಬಿಲ್ಡ್ ಎ ಹೆಲ್ದಿ ನೇಷನ್. ವಿ ಡೋಂಟ್ ವಾಂಟ್ ಸಿಕ್ ಪೀಪಲ್ ಟು ಡೆವಲಪ್ ಎ ಸಿಕ್ ನೇಷನ್. ಹೀಗೆ ಈ ಸಂದರ್ಭದಲ್ಲಿ ನನ್ನನ್ನು ಆಹ್ವಾನಿಸೋದಕ್ಕೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಸಿವಿಲ್ ಡಿಫೆನ್ಸ್ದ ಸಂಪನ್ಮೂಲ ವ್ಯಕ್ತಿ ಸಂತೋಷ್ ಪೀಟರ್ ಡಿಸೋಜ ಪಾತ್ರರೊಂದು ನಮಕ್ ಮುಖ್ಯವಾದ ತಿಳುವಳಿಕೆ ಮುಖ್ಯ ಅಂಚೆನೆ ಮೂಲು ಒಂಜಿ ಟೀಮ್ ಆದ ಬೇಲೆ ಮಲ್ಪನವು ದಿಂಜ ಅಗತ್ಯ. ನಮ್ಮ ಸಮಾಜಗ್ ದಾದ ಮಲ್ಪೊಲಿ ಪನ್ಪಿನೇನು ಯೋಚನೆ ಮಲ್ಪೊಡು. ನಮ್ಮ ಬಾಕಿದ ಬೇಲೆನು ಬರಿಕದಿದ್ದು ಜನಕ್ರನ ಸೇವೆಗೆ ತಯಾರಾದ ಕೊಡ್ಕೊಂಡು ತಿರುಪಾಯಿರು. ಸೊ ನಿಮಗೆ ಒಂದು ಜಾಕೆಟ್ ಕೊಟ್ಟಿದ್ದಾರೆ, ಸರಿ ಅದು. ಸೊ ಇವತ್ತು ನೀವು ಖಾಲಿ ಜಾಕೆಟ್, ಅದೇ ಜಾಕೆಟಿಗೆ ಒಂದು ಎಂಬ್ಲೆಮ್ ಬರ್ತದೆ ಸ್ವಲ್ಪ ದಿವಸ ಆದ ನಂತರ. ಈ ಎಂಬ್ಲೆಮ್ ಹಾಕಲಿಕ್ಕೆ ಸುಲಭದಲ್ಲಿ ಯಾರಿಗೂ ಸಿಗುತ್ತಿಲ್ಲ. ಇಂಡಿಯನ್ ಎಂಬ್ಲೆಮ್ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಇಂಥ ಎಂಬ್ಲೆಮ್ ನೀವು ಎದೆ ಮೇಲೆ ಇಟ್ಕೊಂಡು ವರ್ಕ್ ಮಾಡಲಿಕ್ಕೆ ಹೋಗುವಾಗ 2 ವಿಷಯ ತುಂಬ ಇಂಪಾರ್ಟೆಂಟ್. ಒಂದು ಕಮಿಟೆಡ್ ಆಗಿ ಬರೋದಾದರೆ ಮಾತ್ರ ನೀವು ನೆಕ್ಸ್ಟ್ ಟೈಮ್ ಬರಬೇಕು. ಒಂದು ವಿಷಯ ಕ್ಲಿಯರಾಗಿ ಹೇಳುವಂಥದ್ದು. ಯಾಕಂದರೆ ಒಂದು ಕಡೆ ಹೋಗುವಾಗ ನಾವು ಆರ್ಗನೈಸೇಷನ್ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವಿ ಆರ್ ನಾಟ್ ಇಂಡಿವಿಜುವಲ್ಸ್ ಅಗೇನ್. ಸೊ ಆರ್ಗನೈಸೇಷನ್ ಹೋದಾಗ ಒಂದು ಚಿಕ್ಕ ಮಿಸ್ಟೇಕ್ ಆದರೆ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಆರ್ಗನೈಸೇಷನ್. ಒಬ್ಬರು ಮಿಸ್ಟೇಕ್ ಮಾಡಿದ್ರೆ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಆರ್ಗನೈಸೇಷನ್. ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಒಂದು ಯಾರ ಮಿನಿಸ್ಟ್ರು ಮಿಸ್ಟೇಕ್ ಮಾಡ್ತಾರೆ, ಒಂದು ಹೆಸರು ಯಾರು ಹಾಳಾಗ್ತದೆ, CM ಅಥವಾ ಸ್ಟೇಟ್ ಗೌರ್ಮೆಂಟ್. ಸೊ ಒಂದು ನೆನಪಿಡಬೇಕು, ಈ ಎಂಬ್ಲೆಮ್, ಈ ಜಾಕೆಟ್ ಧರಿಸಿದ ನಂತರ ಯು ಆರ್ ಅ ಪಾರ್ಟ್ ಆಫ್ ಆರ್ಗನೈಸೇಷನ್. ಸೊ ಯು ಹ್ಯಾವ್ ಟು ವರ್ಕ್ ಆ್ಯಸ್ ಅ ಆರ್ಗನೈಸೇಷನ್. ಸೊ ಇಂಡಿವಿಜುವಲ್ ವರ್ಕ್ ಅಥವಾ ಇಲ್ಲಿ ಕಾಂಪಿಟೇಷನ್ ಇಲ್ಲ. ಸೆಕೆಂಡ್, ಸರ್ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ರು, ಸೋಷಿಯಲ್ ಸರ್ವಿಸ್. ಮೇ ಬಿ ಈ ಟೈಮಿಂದ ನಾವು ತಿಳ್ಕೊಳ್ಬೇಕಾಗ್ತದೆ ಸೋಷಿಯಲ್ ಸರ್ವಿಸ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಕೆಲವರಿಗೆ ಅನುಭವ ಆಗಿರ್ಬೋದು, ಫುಡ್ ಇಲ್ಲದೆ, ಊಟ ಇಲ್ಲದೆ ಅಥವಾ ಏನು ಇಲ್ಲದೆ ನಾವು ಇಷ್ಟು ಟೈಮ್ 40-45 ಡೇಸ್ ಕಳೆದಿದ್ದೇವೆ. ಯಾರಾದರೂ ಬಂದು ಹೆಲ್ಪ್ ಮಾಡಿದ್ದಾರೆ ನಿಮಗೆ ಮನೆಗೆ, ಅಥವಾ ಬರಲಿಲ್ಲ? ಯಾರು ಬರಲೇ ಇಲ್ವಾ? ಆಶಾ ಕಾರ್ಯಕರ್ತರು ಬಂದಿದ್ದಾರೆ, ಅದೇ ಅದು ಸಹ ಹೆಲ್ಪ್. ದೇ ಆರ್ ವರ್ಕಿಂಗ್ ಫಾರ್ 2000-3000 ಹಣ ಸೈಡಿಗೆ ಇಡು. ಸೊ ಇವತ್ತು ನಾನು ಹೇಳಿ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ನಾಲೆಜ್ ಇಲ್ಲದೆ ನಾವು ವರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಇವತ್ತಿನ
ಪ್ರೋಗ್ರಾಮ್ ಎಂಡ್ ಆದ ಕೂಡಲೇ ಒಂದು ತಲೆ ಇಟ್ಕೊಳ್ಬೇಕು, ಎಷ್ಟು ನಾಲೆಜ್ ನಮಗೆ ಸಿಗ್ತದೆ ಅಷ್ಟು. ಸೊ ನಮ್ಮ ಬಗ್ಗೆ ಸಾಕಷ್ಟು ಹೇಳಿದರು ಸರ್, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ಅವ್ರು ಇಷ್ಟು ವರ್ಷ ಮಾಡಿದ್ದಾರೆ. ದಟ್ ಈಸ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್ ಫಾರ್ ಅಸ್. ಇವತ್ತು ಏನು ಮಾಡ್ತೇವೆ ತುಂಬ ಇಂಪಾರ್ಟೆಂಟ್. ಇವತ್ತು ನಾವು ಏನು ಸರ್ವಿಸ್ ಕೊಡ್ತೇವೆ ಇಷ್ಟು ತುಂಬ ಇಂಪಾರ್ಟೆಂಟ್. ನಾನು ಎಷ್ಟೋ ಜನ ಬದುಕಿಸಬಹುದು, ಸರ್ವಿಸ್ ಕೊಟ್ಟಿರ್ಬೋದು, ಏನು ಮಾಡಿರ್ಬೋದು, ಬಟ್ ಇವತ್ತಿನ ದಿವಸ ನನ್ನ ಕೈಗೆ ಒಂದು ಕೇಸ್ ಇದೆ, ಅದನ್ನು ಹೇಗೆ ನಿಭಾಯಿಸ್ತೇನೆ. ಸೊ ತುಂಬ ಯಂಗ್ ಜನ್ರೇಷನ್, ಈಗ ಏಜ್ ತುಂಬ ಗ್ಯಾಪ್ ಇದೆ, ಇಲ್ಲಿದೆ 18 to 50 ಅಂತ ಹೇಳಿದ್ದಾರೆ. ಸೊ ತುಂಬ ಬೇರೆ ಜನರು ಇನ್ನು ಸೇರೋರು ಇದ್ದಾರೆ. ಸೊ ಲಾಕ್ಡೌನ್ ಕಾರಣ ಬರಲಿಕ್ಕೆ ಆಗಲಿಲ್ಲ, ಇನ್ನು ಬರ್ಬೋದು. ಸೊ ಆ್ಯಸ್ ಅ ಫ್ಯಾಮಿಲಿ, ಆ್ಯಸ್ ಅ ಟೀಮ್ ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಂಡಿವಿಜುವಲ್ ಆಗಿ ವರ್ಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆ್ಯಸ್ ಅ ಟೀಮ್ ಜೆಲ್ ಆಗಬೇಕಂದ್ರೆ ಈಗ ನಮ್ಮ ಮುಖ ನೋಡಲಿಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ಪರಿಚಯ ಇಲ್ಲ. ನಾನು ಸ್ವಲ್ಪ ಮಾಸ್ಕ್ ತೆಗಿದ್ದೇನೆ ಒಮ್ಮೆಗೆ, ಯಾಕೆ ನೆಕ್ಸ್ಟ್ ಟೈಮ್ ನೋಡಿದಾಗ ಪರಿಚಯ ಆಗಬೇಕಂತಷ್ಟಕ್ಕೆ ಮಾತ್ರ. ಸೊ ರೋಡಲ್ಲಿ ಹೋದಾಗ ಈಗ ಪರಿಚಯ ಸಿಗೋದಿಲ್ಲ ಡೆಫಿನೆಟ್ಲಿ. ಸೊ ಮಾಸ್ಕ್ ಈಗ ಪ್ರೋಟೋಕಾಲ್ ಹಾಕಬೇಕಾಗ್ತದೆ ನಮ್ಮ ಸೇಫ್ಟಿಗೋಸ್ಕರ. ಸೊ ಮೇ ಬಿ 1-2 ತಿಂಗಳಾದಾಗ ನಾವು ಪುನಃ ಭೇಟಿಯಾದಾಗ ಫೇಸ್ ನೋಡ್ಬಿಟ್ಟು ಮಾತಾಡಲಿಕ್ಕೆ ಈಸಿ ಆಗ್ತದೆ. ಸೊ ಇವತ್ತಿನ ಈ ಪ್ರೋಗ್ರಾಮ್ ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದರೆ, ಫಸ್ಟ್ ಏಡ್ ಬಗ್ಗೆ ಯಾರಿಗಾದ್ರೂ ಟ್ರೈನಿಂಗ್ ಆಗಿದೆ ಇಷ್ಟನ ಎನಿಬಡಿ? ಸ್ವಲ್ಪ ಏನಾದರೂ ಕಾಲೇಜಲ್ಲಿ, ಸ್ಕೂಲಲ್ಲಿ, NCC ಅಲ್ಲಿ ಪ್ಯಾರೆಂಟ್ ಸೇಫ್ಟಿ ಆಗಿದೆ. ಫಸ್ಟ್ ಏಡ್ ಸ್ವಲ್ಪ ಆಗಿರ್ಬೋದು. ಸೊ ಯಾವುದು ಸರ್ ಹೇಳ್ತಾರೆ, ಸ್ವಲ್ಪ ಇನ್ಫಾರ್ಮೇಷನ್ ತುಂಬ ಡೇಂಜರಸ್ ಅಂತ, ಸ್ವಲ್ಪ ಗೊತ್ತಿದೆ ಏನೋ ಮಾಡುವ ಅಂತೇಳಿ ಹೋಗೋದು ಬೇಡ. ಸೊ ಇವತ್ತು ಆ 2 ಗಂಟೆ ಏನಿದೆ, ಸೊ 2 hours ಇಸ್ ನಾಟ್ ಎಕ್ಸಾಸ್ಟಿವ್. ಎಲ್ಲ ಕಲೀಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ನಾವು 2 hours ಕೇವಲ ಸ್ವಲ್ಪ ಟಿಪ್ ಆಫ್ ದ ಐಸ್ಬರ್ಗ್ ಮಾತ್ರ ಇವರು ಹೇಳಿಕೊಡ್ತಾರೆ. ಇಫ್ ಯು ಹ್ಯಾವ್ ವಾಟ್ಸಪ್, ಇಫ್ ಯು ಗಾಟ್ ನೆಟ್, ಮನೆಗೆ ಹೋಗಿ ಸುಮ್ಮನೆ ಕೂತ್ಕೊಳ್ಳೋದಾರೆ ಪುನಃ ಇದನ್ನು ಸ್ವಲ್ಪ ರಿಸರ್ಚ್ ಮಾಡಬೇಕು. ಇವರು ಹೇಳಿಕೊಟ್ಟ ವಿಷಯಗಳನ್ನು ಸ್ವಲ್ಪ ಹೌದಾ ಸರಿಯಾ ತಪ್ಪ ಅಂತ ಹೋಗಿ ಚೆಕ್ ಮಾಡಿ ಫಸ್ಟ್ ಏಡ್ ಬಗ್ಗೆ ಅವ್ರು ಹೇಳಿ ಮಾಡ್ತಾರೆ. ಸೊ ನೋಟ್ಸ್ ತಂದಿದೆ, ನೋಟ್ಸ್ ಮಾಡಿ. ಪ್ರಾಬಬ್ಲಿ ನಾವು ನೋಟ್ಸ್ ಕೊಡ್ತೇವೆ, ಯಾಕೆಂದರೆ ಕೇವಲ ತಲೆಗೆ ಹೋಗಲಿಕ್ಕೆ ಸೊ ಓದಬೇಕಾಗ್ತದೆ. ನಿಮ್ಮ ಏಜ್ ಸ್ವಲ್ಪ ಜಾಸ್ತಿ ಏಜ್ ಆದವರಿಗೆ ನೆನಪಿರ್ತದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇವತ್ತಿನ ನಿಮ್ಮ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗಬೇಕು. ಸೊ ಪ್ರೋ ಸೋಷಿಯಲ್ ನಾವು ಥಿಂಕ್ ಮಾಡಬೇಕಾಗ್ತದೆ. ಸೊ ವಿ ಕ್ಯಾನಾಟ್ ಕಂಡೆಮ್ ದ ಸಿಸ್ಟಮ್ ಅಥವಾ ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ನಾವು ಏನು ಮಾಡ್ಬೋದು ಸೊಸೈಟಿಗೋಸ್ಕರ. ಈಗ ಒಂದು ಆಕ್ಸಿಡೆಂಟ್ ಇತ್ತು, ನಾವು ಏನು ಮಾಡ್ಬೋದು ಥಿಂಕ್ ಮಾಡಿ. ಈಗ ಇನ್ನು ಮನ್ಸೂನ್ ಸ್ಟಾರ್ಟ್ ಆಗ್ತದೆ, ಮೇ ಬಿ ನಮ್ಮ ಅವಶ್ಯಕತೆ ಜಾಸ್ತಿ ಇತ್ತು ಮನ್ಸೂನ್ಸಲ್ಲಿ, ಮಳೆ ಬರ್ತದೆ. ಈಗ ಸೈಕ್ಲೋನ್ ನೋಡಿದ್ದೀವಿ ವಾಟ್ಸಪ್ಪಲ್ಲಿ, ಆಫ್ಕೋರ್ಸ್ ನಮ್ಮಲ್ಲಿ ಕೂಡ ನಾವು ನೋಡಲಿಕ್ಕೆ ಈ ಸರ್ತಿ ಸಿಗಬಹುದೇನೋ. ಸೊ ಆಗ ಸಹ ನಾವು ರೆಡಿ ಇರಬೇಕು. ಕಾಲೇಜ್, ಸ್ಕೂಲ್ ಅಥವಾ ನಮ್ಮ ಈ ಏನು ನಮ್ಮ ಕೆಲಸಗಳನ್ನು ಬದಿಯಲ್ಲಿ ಇಟ್ಟು ಸ್ವಲ್ಪ ಟೈಮ್ ಇಲ್ಲಿ ಕೊಡಲಿಕ್ಕೆ ನಾವು ರೆಡಿಯಾಗಿ ನೀವು ಬಂದಿದ್ದೀರಿ. ಬಟ್ ಮೇ ಬಿ ಮನ್ಸೂನಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ಅವಕಾಶ ಸಿಗ್ಬೋದು. ಅವಕಾಶ ಸಿಗಬಾರ್ದು, ಎಪಿಡೆಮಿಕ್ ಆಗಬಾರ್ದು, ಡಿಸಾಸ್ಟರ್ ಆಗಬಾರ್ದು. ಬಟ್ ಆದರೆ ವಿ ಹ್ಯಾವ್ ಟು ಬಿ ರೆಡಿ. ನಿಮ್ಮ ಒತ್ತಾಯದಕ್ಕೆ ಯಾರು ಬಂದಿದ್ದೀರಾ ಇಲ್ಲಿ? ಒತ್ತಾಯ ಮಾಡಿ ಬರಬೇಕು, ಅದು ಬಟ್ ಏನು ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ? ಪ್ರಾಬಬ್ಲಿ ನಾಟ್. ಹಣ ಕೊಡ್ತಾರ, ಬುಕ್ಕೆ ಕೊಡ್ತಾರ, ಮೆಡಲ್ ಕೊಡ್ತಾರ? ಸೊ ನಮ್ಮ ಕಮಿಟ್ಮೆಂಟ್ ಅಂತ ವೆರಿ ಕ್ಲಿಯರಿ ಸರ್ವಿಸ್ ಕೊಡುವಂಥದ್ದು. ಸೊ ನಾಲೆಜ್ ಬೇಕು, ಅದಕ್ಕೋಸ್ಕರ ಪ್ರೋಗ್ರಾಮ್ ಟ್ರೈನಿಂಗ್ ಬೇಕು. ಸೊ ನಾಲೆಜ್ ಇಟ್ಟು ನಾವು ಸರ್ವಿಸ್ ಮಾಡುವಾಗ ಅದು ವೆರಿ ಕ್ಲಿಯರ್ಲಿ ತಲುಪ್ತದೆ. ನಾಲೆಜ್ ಇಲ್ಲದೆ ಸರ್ವಿಸ್ ಮಾಡುವಾಗ ಅದು ಕ್ಲಿಯರ್ಲಿ ತಲುಪುವುದಿಲ್ಲ. ಸೊ ಇವತ್ತಿಂದ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ನಾವು ಪ್ರೋಸೆಸರ್ ಥಿಂಕ್ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ಇಲ್ಲಿ ನಾವು ಜಾಕೆಟ್ ಹಾಕಿ ಸರ್ವಿಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಆಗ್ತದೆ. ಜಿಲ್ಲಾ ಗೃಹರಕ್ಷಕ ದಳದ ಸಮಾಧ್ಯಸ್ಥರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಪ್ರಾಸ್ತಾವಿಕವಾದ ಪಾತೆರೇರು. ಪೌರ ರಕ್ಷಣಾ ಪಡೆ ಅಂತ ಹೇಳ್ತೇವೆ, ಅದರ ಕಾರ್ಯಕರ್ತರಿಗಾಗಿ ಒಂದು ತರಬೇತಿ ಶಿಬಿರ. ನೀವು ಜನರ ಸೇವೆ ಮಾಡುವಾಗ, ಜನರನ್ನು ರಕ್ಷಿಸುವಾಗ ನೀವು ಯಾವ ರೀತಿ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು, ನೀವು ಯಾವ ರೀತಿ ಅವ್ರ ಜೊತೆ ಬಿಹೇವ್ ಮಾಡಬೇಕು ಅನ್ನುವ ತರಬೇತಿ ನಿಮಗೆ ಮುಖ್ಯ. ನಾವು ನೀವು ವಾಲಂಟ್ರಿಯಾಗಿ ಸ್ವಯಂ ಸ್ಫೂರ್ತಿಯಿಂದ ನೀವು ಮುಂದೆ ಬಂದಿದ್ದೀರಿ, ಜನರಿಗೆ ಸಹಾಯ ಮಾಡ್ತೀವಿ ಅಂತೇಳಿ. ಸೊ ನಿಮಗೆ ಯಾವ ರೀತಿ ನಿಮಗೇನು ಯೂನಿಫಾರ್ಮ್ ಇದೆ ಅದನ್ನು ಹಾಕ್ಕೊಂಡು ಯಾವ ರೀತಿ ಬಿಹೇವ್ ಮಾಡಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡುವಾಗ ನಾವು ತೊಂದರೆಗೆ ಸಿಕ್ಕಿಕೊಳ್ಬಾರ್ದು, ನೀವು ನಿಮ್ಮನ್ನು ರಕ್ಷಿಸಿಕೊಳ್ಬೇಕು, ಮತ್ತು ಆ ಬಳಿಕ ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ನಮಗೆ ಈಗ ನಮ್ಮ ಸಿವಿಲ್ ಡಿಫೆನ್ಸ್ ಫೋರ್ಸ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಆರಂಭ ಮಾಡಿದಾಗ ನಿಮಗೆ ಒಂದು ಪರಿಪೂರ್ಣ ಮಾಹಿತಿ ನೀಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಫಸ್ಟ್ ಕಾರ್ಯಕ್ರಮ ಪ್ರಥಮ ಚಿಕಿತ್ಸಾ ಮಾಹಿತಿ ಶಿಬಿರವನ್ನು ನಾವು ಇವತ್ತು ನಿಮಗೆ ಹಮ್ಮಿಕೊಂಡಿದ್ದೇವೆ. ನಿಮಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ಹಾಕಿದ್ದೇವೆ. ಫಸ್ಟ್ ಏಡ್ ಅಂದರೆ ಏನು, ಒಬ್ಬ ವ್ಯಕ್ತಿಗೆ ತೊಂದರೆ ಆದಾಗ, ಅದು ಯಾವುದೇ ರೀತಿಯ ತೊಂದರೆ ಆಗಿರ್ಬೋದು, ಅದು ಸಾಂಕ್ರಾಮಿಕ ರೋಗ ಇರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ತೊಂದರೆಗಳು ಆದಾಗ ಅವರನ್ನು ರಕ್ಷಿಸುವುದು ಹೇಗೆ, ನಿಮಗೆ ತೊಂದರೆ ಆಗದಾಗೆ ನಿಮ್ಮನ್ನು ರಕ್ಷಿಸಿಕೊಂಡು ಅವರನ್ನು ಹೇಗೆ ರಕ್ಷಿಸುವುದು ಅನ್ನೋದರ ಮಾಹಿತಿ ನಿಮಗೆ ಬಹಳ
ಇಂಪಾರ್ಟೆಂಟ್. ಈ ನಿಟ್ಟಿನಲ್ಲಿ ಇವತ್ತು ನಿಮಗೆ ಒಬ್ಬ ಸೂಕ್ತ ವ್ಯಕ್ತಿಯನ್ನು ನಾನು ಕರ್ಕೊಂಡು ಬಂದಿದ್ದೇನೆ, ಡಾಕ್ಟರ್ ರಾಮಚಂದ್ರ ಭಟ್ ಅಂತ ಹೇಳಿ. ಅವ್ರನ್ನ ನಾವು ಪ್ರೀತಿಯಿಂದ ಫಸ್ಟ್ ಏಡ್ ಡಾಕ್ಟರ್ ಅಂತಲೇ ಹೇಳೋದು. ಯಾಕೆಂತ ಹೇಳಿದರೆ 1,000ಕ್ಕಿಂತಲೂ ಹೆಚ್ಚು ಇಂತಹ ಫಸ್ಟ್ ಏಡ್ ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ಸುಮಾರು 10-20,000 ಸ್ಟೂಡೆಂಟ್ಗಳಿಗೆ ಅವರು ಟ್ರೈನಿಂಗ್ ನೀಡಿದ್ದಾರೆ. ಅಂತಹ ಒಂದು ಅಪರೂಪದ ವಿಶಿಷ್ಟ ವ್ಯಕ್ತಿತ್ವದ ಸಮಾಜ ಸೇವೆ ಮನೋಭಾವವುಳ್ಳಂಥ ವ್ಯಕ್ತಿ ಡಾಕ್ಟರ್ ರಾಮಚಂದ್ರ ಭಟ್ ಅಂತೇಳಿ. ನಮ್ಮ ಹೋಮ್ ಗಾರ್ಡ್ಗಳಿಗೂ ಅವರು ಫಸ್ಟ್ ಏಡ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ರೆಡ್ ಕ್ರಾಸ್ನಲ್ಲೂ ಅವರು ಫಸ್ಟ್ ಏಡ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. NSSನಲ್ಲೂ ಕೊಟ್ಟಿದ್ದಾರೆ. ಸೊ ಬೇರೆ ಬೇರೆ ಆರ್ಗನೈಸೇಷನ್ಗಳಿಗೆ ಹೋಗಿ ಅವರು ವಿದ್ಯಾರ್ಥಿಗಳಿಗೆ, ವಾಲಂಟಿಯರ್ಸ್ಗಳಿಗೆ, ಸ್ವಯಂ ಸೇವಾ ಕಾರ್ಯಕರ್ತರಿಗೆ ಒಂದು ತರಬೇತಿ ನೀಡುವಂಥ ಒಂದು ನಿಷ್ಕಾಮ ಸೇವೆ ಸಲ್ಲಿಸುವಂಥ ಒಬ್ಬರು ವ್ಯಕ್ತಿ. ಅವರನ್ನು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಕೇಳಿಕೊಂಡಾಗ ನಾನು ಬರ್ತೇನೆ, ನಾನು ನಿಮ್ಮ ಜೊತೆ ಇದ್ದೇನೆ ಅಂತೇಳಿ ತಕ್ಷಣವೇ ಒಪ್ಕೊಂಡ್ರು. ನಾನು ಅವರಿಗೆ ಹೇಳಿದ್ದು ನಿನ್ನೆ ಒಪ್ಕೊಂಡ್ರು, ನಾನು ಬರ್ತೇನೆ ಅಂತೇಳಿ. ಸೊ ಇವತ್ತು ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಹೋಗೊಟ್ಟು ಇವತ್ತು ಬಂದಿದ್ದಾರೆ ಡಾಕ್ಟರ್ ರಾಮಚಂದ್ರ ಭಟ್ ಅವರನ್ನು ನಾನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾವು ಪೌರರಕ್ಷಣಾ ವಿಭಾಗದ ಹಾಗೂ ಗೃಹ ರಕ್ಷಕ ಇಲಾಖೆಯ ಪರವಾಗಿ ನಾನು ಅವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿವಿಲ್ ಡಿಫೆನ್ಸ್ ಫೋರ್ಸ್ ಆರಂಭ ಆಗಿದೆ. ಸೊ ನಾವೆಲ್ಲ ಒಟ್ಟು ಸೇರಿ ಅತ್ಯಂತ ಒಂದು ಶಕ್ತಿಶಾಲಿಯಾದಂತಹ, ಕ್ರಿಯಾಶೀಲವಾದಂತಹ, ನಮಗೆ ಜಾಸ್ತಿ ಕಾರ್ಯಕರ್ತರು ಇರುವುದಕ್ಕಿಂತಲೂ ಅತ್ಯಂತ ಇನ್ವಾಲ್ವ್ಮೆಂಟ್ ತೋರಿಸಿಕೊಂಡು ಕೆಲಸ ಮಾಡುವಂಥ ಯುವಕರು ನಮಗೆ ಬೇಕು. ಸೊ ಈ ನಿಟ್ಟಿನಲ್ಲಿ ನಿಮ್ಮನ್ನು ನಾನು ಅತ್ಯಂತ ನಿಷ್ಕಾಮ ಸೇವೆ ಸಲ್ಲಿಸುವ ಒಂದು ಮನೋಭಾವವನ್ನು ಬೆಳೆಸಿಕೊಂಡು ನಾವೆಲ್ಲ ಒಟ್ಟು ಸೇರಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಕೆಲಸ ಮಾಡೋಣ ಅಂತ ಹೇಳುತ್ತಾ, ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ಕಾರ್ಯಕ್ರಮವನ್ನು ನಾವು ಸಾಂಕೇತಿಕವಾಗಿ ನಾವು ದೀಪ ಬೆಳಗಿಸಿ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ಅಂತೇಳಿ. ಸೊ ಈಗ ನಮಗೆ ಬೆಳಕಿದೆ, ಆದರೆ ನಾವೊಂದು ಕತ್ತಲೆಯ ವ್ಯವಸ್ಥೆಗೆ ಸೇರಿಕೊಂಡಿದ್ದೇವೆ. ಮನೆಯಿಂದ ಹೊರಗೆ ಬರಲಿಕ್ಕೆ ನಾವು ಮಂಗಳ ಗ್ರಹಕ್ಕೂ ಹೋಗಿದ್ದೇವೆ, ಚಂದ್ರಲೋಕಕ್ಕೂ ಹೋದಂಥ ಮನುಷ್ಯ ಇವತ್ತು ಮನೆಯಿಂದ ಹೊರಗೆ ಬರಲಿಕ್ಕೆ ಪರದಾಡುವಂಥ ಸ್ಥಿತಿಗೆ ಬಂದು ತಲುಪಿದ್ದೇವೆ. ಇದು ಬಹುಶಃ ಡಾಕ್ಟರ್ ಚೆನ್ನಾಗಿ ಹೇಳ್ಬೋದು. ನಾವು ಮಾಡಬಾರದನ್ನೆಲ್ಲ ನಮ್ಮ ಪ್ರಕೃತಿಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದೇವೆ. ಏನು ಮಾಡಬಾರ್ದು ಅದನ್ನೇ ಮಾಡಿದ್ದೇವೆ, ಏನು ತಿನ್ನಬಾರ್ದು ಅದನ್ನೇ ತಿಂದಿದ್ದೇವೆ. ಈ ಕಾರಣದಿಂದ ಇವತ್ತು ನಾವು ಮಂಗಳ ಗ್ರಹಕ್ಕೆ ಹೋದಂಥ ಮನುಷ್ಯ ಇವತ್ತು ಒಂದು ಕಣ್ಣಿಗೆ ಕಾಣದ ಚಿಕ್ಕ ವೈರಾಣುವನ್ನು ಒಂದೇ ಮಂಡಿಯೂರಿ ಮಲಗಿದ್ದಾನೆ. ಮನೆ ಹೊರಗೆ ಬರಬೇಕಾದ್ರೆ ನಮಗೆಲ್ಲ ಚಂದ್ರಲೋಕಕ್ಕೆ ಹೋಗಬೇಕಾದಂಥ ಎಲ್ಲ ವ್ಯವಸ್ಥೆಗಳು ನಮಗೆ ಬೇಕಾಗುವಂಥ ಒಂದು ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಮುಖ ಕವಚ ಇರ್ಬೋದು, ತಲೆಗೆ, ಕಾಲಿಗೆ, ಕಿವಿಗೆ, ಇಲ್ಲಿಗೂ ಕಣ್ಣು ಮಾತ್ರ ಕಾಣುವಂಥ ಒಂದು ವ್ಯವಸ್ಥೆಗೆ ಉಗ್ಗಿಕೊಂಡು ಬದುಕುವ ಅನಿವಾರ್ಯತೆಗೆ ಸಿಲುಕಿಕೊಂಡಿದ್ದೇವೆ. ಇದು ಸ್ವಯಂಕೃತ ಅಪರಾಧ, ನಾವು ಮಾಡಿಕೊಂಡಂಥ ಒಂದು ವ್ಯವಸ್ಥೆ. ನಾವು ಮಾಡಿದ ತಪ್ಪಿನಿಂದಲೇ ಈ ರೀತಿ ಅನುಭವಿಸ್ತಾ ಇದ್ದೇವೆ. ಇವತ್ತು ಈ ಒಂದು ತರಬೇತಿ ಶಿಬಿರವನ್ನು ಈ ಕತ್ತಲಿನಿಂದ, ಬೆಳಕಿದ್ರೂ ನಾವು ಕತ್ತಲಲ್ಲಿದ್ದೇವೆ, ಅರ್ಥ ಆಯ್ತಲ್ಲ ಹೇಳಿದ್ದು. ನಮಗೆ ಬಹಳಷ್ಟು ಬೆಳಕಿದೆ, ಆದರೂ ನಾವು ಈ ವೈರಾಣುವಿನ ನಮ್ಮ ಆಟ ಏನು ನಡೆಯುವುದಿಲ್ಲ. ಸಿವಿಲ್ ಡಿಫೆನ್ಸ್ದ ಸಂಪನ್ಮೂಲ ವ್ಯಕ್ತಿ ನಿತಿನ್ ಸೊನ್ಮೆಸಂದಾಯರು. ಈ ಪೌರರಕ್ಷಣಾ ಪಡೆಯ ಕಮಾಂಡರ್ ಮತ್ತು ಹೋಮ್ ಗಾರ್ಡ್ಸ್ನ ಕಮಾಂಡರ್ ಆದಂಥ ಶ್ರೀ ಮುರಳಿ ಮೋಹನ್ ಚಿಂತರ್ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಸಂತೋಷ್ ಪಿಟೇಟೇಶ್ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇರುವ ಜನ ಶಿಬಿರಾರ್ಥಿಗಳಿಗೆ ಡಾಕ್ಟರ್ ರಾಮಚಂದ್ರ ಭಟ್ ಈ ಕುರಿತು ತರಬೇತಿ ಕೊರಿಯರು. ನಾವಿರ್ತೇವೆ, ನಾವು ಏನು ಆ ವ್ಯಕ್ತಿಗೆ ಉಪಚಾರ ಮಾಡಬಹುದೋ ಅದನ್ನು ನಾವು ಪ್ರಥಮ ಚಿಕಿತ್ಸೆ ಅಂತ ಹೇಳ್ತೇವೆ. ನಾವು ಫಸ್ಟ್ ಏಡ್ ಆ್ಯಂಡ್ ಫಾಸ್ಟ್ ಏಡ್ ಅಂತ ಗೋಲ್ಡನ್ ಅವರ್ಸ್, ಕೆಲವು ಸೆಕೆಂಡ್ಗಳು, ಕೆಲವು ನಿಮಿಷಗಳಲ್ಲಿ ನೀವು ಮಾಡುವಂಥ ಒಂದು ಸಣ್ಣ ವಿಷಯದಿಂದ ಆ ವ್ಯಕ್ತಿಯ ಜೀವವನ್ನು ನೀವು ಉಳಿಸ್ಬೋದು. ಅದು ಪ್ರಥಮ ಚಿಕಿತ್ಸೆ. ಅದು ಜೀವನದಲ್ಲಿ ಎಲ್ಲ ವಿಷಯಗಳು ಅತಿ ಪ್ರಾಮುಖ್ಯ. ಅದರಲ್ಲಿ ಪ್ರಥಮ ಚಿಕಿತ್ಸೆ ಅಂತೂ ಒಬ್ಬನ ಜೀವವನ್ನು ನಾವು ರಕ್ಷಣೆ ಮಾಡುವಂಥ ಒಂದು ವಿಷಯ. ಇದ್ರ ಬಗ್ಗೆ ನಾವು ಸಾಕಷ್ಟು ತಿಳುವಳಿಕೆಯನ್ನು ತಗೊಂಡ ತಿಳುವಳಿಕೆಯನ್ನು ನಾವು ಜ್ಞಾಪಕದಲ್ಲಿಟ್ಟು ಸಂದರ್ಭ ಬರುವಾಗ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಎಲ್ಲಿಂದ ಹೇಳಿದರೆ ನಾವು ಒಬ್ಬರಿಗೆ ಒಂದು ಚಹಾ ಕುಡಿಸಿ ಅದು ಸ್ವಲ್ಪ ಕಳೆದ ಮೇಲೆ ಮರ್ತೋಗುತ್ತೆ ಅಲ್ವಾ, ಅಥವಾ ಒಂದು ಗಿಫ್ಟ್ ಕೊಡಿ, ಅದು ಮನೆಯಲ್ಲಿ ಹೋದ್ಮೇಲೆ ಮನೆಯಲ್ಲೇ ಇರುತ್ತೆ. ಗೊತ್ತಾಯ್ತಲ್ಲ, ದುಡ್ಡು ಕೊಟ್ಟರೆ ನಿಮ್ಮ ಸೈಡೇ ಬರಲ್ಲ, ವಾಪಸ್ ಕೊಡ್ಬೇಕಲ್ಲ. ಹಾಗೆ ಅಂತ ಹೇಳಿ ಒಬ್ಬ ಅಪಘಾತ ಹೊಂದಿದ್ದ ವ್ಯಕ್ತಿಗೆ ನೀವು ಒಂದು ಬ್ಯಾಂಡೇಜ್ ಮಾಡಿದ್ರ, ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ, ಜೀವಮಾನ ಇಡೀ ನಿಮ್ಮನ್ನು ಅವನು ಜ್ಞಾಪಕದಲ್ಲಿ ಇರ್ತಾನೆ. ಅದು ಪ್ರಥಮ ಚಿಕಿತ್ಸೆಯ ಒಂದು ವಿಷಯ. ಸೊ ಡಾಕ್ಟ್ರಲ್ಲಿ ಹೋಗೋ ಮೊದಲು ನಾವು ಮಾಡುವಂತಹ ಒಂದು ಉಪಚಾರ, ಇದು ಪ್ರಥಮ ಚಿಕಿತ್ಸೆ, ಫಸ್ಟ್ ಏಡ್ ಆ್ಯಂಡ್ ಫಾಸ್ಟ್ ಏಡ್ ಅಂತ.
ಇನ್ನು ಈ ಪ್ರಥಮ ಚಿಕಿತ್ಸೆಯ 3 ಭಾಗವನ್ನು ನಾವು ರಕ್ಷಿಸಿದ್ದಾರೆ. ಪ್ರಿವೆಂಟ್ ಕಾಂಪ್ಲಿಕೇಶನ್ಸ್. ಇಲೆಕ್ಟ್ರಿಕ್ ಶಾಕ್ ಇಂದ ಬಳಲ್ತಾ ಇದ್ದಾನೆ, ಸ್ವಿಚ್ ಆಫ್ ಮಾಡಿದ್ರಿ, ಅವರಿಗೆ ಜಾಸ್ತಿ ತೊಂದರೆ ಆಗದಂತೆ ನೀವು ನೋಡ್ಕೊಂಡಾಗೆ ಆಯಿತು. ಸೊ ಇದು ಮೊದಲನೇ ಉದ್ದೇಶ, ರೋಗಿಗೆ ಬೇರೆ ತೊಂದರೆಗಳಾಗದಂತೆ ನೋಡ್ಕೊಳ್ಳೋದು. ಎರಡನೇ ಇದನ್ನು ಕೂಡ ನಾನು ಹೇಳ್ಕೊಡ್ತೇನೆ ನಿಮಗೆ. ಇನ್ನು ಎರಡನೇ ಒಂದು ಚಿತ್ರ ನೋಡಿ, ಏನಿದು ಬ್ಲಡ್ ವೆಸಲ್ ಮೆಸೇಜ್ ಕ್ಯಾರಿ ಮಾಡೋದು. ಇದು ಬ್ಲಡ್ ವೆಸಲ್ಸ್, ರಕ್ತನಾಳ. ಇದರಲ್ಲಿ ರಕ್ತ ಪ್ರವಾಹ. ಇದರಲ್ಲಿ 2 ಕಲರ್ ಕಾಣ್ತದೆ, ಕಾಣ್ತದಲ್ಲ ಕಲರ್ಗೆ. ಏನ್ ಕಲರ್ ಇದು? ರಕ್ತನಾಳ. ಯಾವ ಕಲರ್ ನಲ್ಲಿದೆ? ರೆಡ್ ಅಂಡ್ ಬ್ಲೂ. ವೆರಿ ಗುಡ್. ನೋಡಿ, ಶುದ್ಧ ರಕ್ತ, ಅಶುದ್ಧ ರಕ್ತ. ನಮ್ಮ ಕಾರ್ಪೊರೇಷನ್ ಕೂಡ 2 ಪೈಪ್ ಲೈನ್ ಗೊತ್ತಿಲ್ಲ ನಿಮಗೆ, ಒಂದು ಡ್ರಿಂಕಿಂಗ್ ವಾಟರ್, ಒಂದು ಡ್ರೈನೇಜ್. ಹಾಗೆ ಇಲ್ಲಿ ಕೂಡ ಶುದ್ಧ ರಕ್ತ, ಅಶುದ್ಧ ರಕ್ತ, ಪ್ಯೂರ್ ಬ್ಲಡ್, ಇಂಪ್ಯೂರ್ ಬ್ಲಡ್ ಅಂತ ಹೇಳ್ತಾರೆ. ಕೆಂಪು ರಕ್ತನಾಳಗಳಲ್ಲಿ ಹರಿಯುವುದು ಶುದ್ಧ ರಕ್ತ, ಕೆಂಪು ರಕ್ತನಾಳಗಳಲ್ಲಿ ಹರಿಯುವುದು ಶುದ್ಧ ರಕ್ತ, ಡ್ರಿಂಕಿಂಗ್ ವಾಟರ್ ಅಂತ ಹೇಳ್ತಾರೆ ಅಲ್ವಾ. ಬ್ಲೂ ವೇನ್ಸ್, ಅಶುದ್ಧ ರಕ್ತನಾಳಗಳಲ್ಲಿ ಹರಿಯುವುದು ಅಶುದ್ಧ ರಕ್ತ, ವೇಸ್ಟ್, ಶರೀರಕ್ಕೆ ಬೇಡವಾದ. ಸೊ ರಕ್ತದ ಕೆಲಸ ಇರ್ತದೆ. ನಮಗೆ ಬೇಕಾದ ಶುದ್ಧ ರಕ್ತನಾಳಗಳಿದೆಯಲ್ಲ, ಪ್ಯೂರ್ ಬ್ಲಡ್, ನಮಗೆ ಶರೀರಕ್ಕೆ ಬೇಕಾದ ಎಲ್ಲ ಅಂಶಗಳನ್ನು ಸಪ್ಲೈ ಮಾಡುವುದು ಶುದ್ಧ ರಕ್ತ, ಪ್ಯೂರ್ ಬ್ಲಡ್, ಫುಡ್, ಆಕ್ಸಿಜನ್, ವಾಟರ್. ಇನ್ನು ಅಶುದ್ಧ ರಕ್ತ, ನಮ್ಮ ಶರೀರಕ್ಕೆ ಬೇಡವಾದ ವಸ್ತುಗಳನ್ನು ಹೊರಗೆ ಬಿಸಾಡುವುದು ಅಶುದ್ಧ ರಕ್ತ ಕೆಲಸ. ಏನು ಮಾಡ್ತದೆ? ಸೀದಾ ಕಿಡ್ನಿಗೆ ಹೋಗುತ್ತೆ ನೋಡಿ, ಅಲ್ಲಿ ಫಿಲ್ಟರ್ ಆಗುತ್ತೆ. ಮೂತ್ರಕೋಶ 1.5 ಲೀಟ್ರ್ ಮುಚ್ಚ ಹೋಯ್ತೇವೆ ನಾವು 24 ಗಂಟೆ, 1.5 ಲೀಟ್ರ್ ಮೂತ್ರ ಮಾಡ್ತೇವೆ. ಆದರೆ ನಮಗೆ ಎಲ್ಲರಿಗೂ ಸ್ವಲ್ಪ ಮೂತ್ರ ಮಾಡಲಿಕ್ಕೆ ಗೊತ್ತಿಲ್ಲ. ಹೆಚ್ಚಿನವರಿಗೆ ಒಳ್ಳೆ ಸೀರಿಯಲ್ ಬರ್ತಾ ಇದೆ, ಭಾಗ್ಯ ಸೀರಿಯಲ್ ಬುಕ್ ಮೇಲೆ ಹೋಗುವ ಗೊತ್ತಾಯ್ತಲ್ಲ. ವೇಸ್ಟ್ ಡ್ರೈನೇಜ್ ಹೊರಗೆ ಹೋಗ್ಬೇಕು ಶರೀರದಿಂದ. ಸೊ ಶರೀರ ಕ್ಲೀನ್ ಆಗಿರುತ್ತೆ. ಇನ್ನು ಸ್ವೆಟ್, ಬೆವರಿನ ಮೂಲಕ ಹೋಗುತ್ತೆ ನೋಡಿ, ವೇಸ್ಟ್. ಇನ್ನು ಉಸಿರಾಟದ ಮೂಲಕ ಹೋಗುತ್ತೆ, ಇನ್ನು ಬೇದಿ ಮೂಲಕ ಹೋಗುತ್ತೆ. ಸೊ ರಕ್ತದ ಕೆಲಸ ಶರೀರಕ್ಕೆ ಬೇಕಾದ ಅಂಶಗಳನ್ನು ಕೊಡೋದು, ಬೇಡವಾದ ಅಂಶಗಳನ್ನು ಹೊರಗೆ ಬಿಸಾಡೋದು. ಗೊತ್ತಾಯ್ತಲ್ಲ. ಇನ್ನು ನಡುವಿಗೆ ನಮಗೆ ಪ್ರತಿಯೊಬ್ಬರಿಗೂ ಇದೆ ಏನದು? ಹೃದಯ. ನಮ್ಮ ಹೃದಯ ಪ್ರತಿ ನಿಮಿಷಕ್ಕೆ 72 ಸರ್ತಿ ಬಡಿತದೆ. ಈ ವಿಷಯ ಕೂಡ ಜ್ಞಾಪಕದಲ್ಲಿ ಇಡೀ ಪ್ರಥಮ ಚಿಕಿತ್ಸೆಯಲ್ಲಿ ಅತಿ ಪ್ರಾಮುಖ್ಯವಾದ ವಿಷಯ. ಪ್ರತಿಯೊಬ್ಬ ಆರೋಗ್ಯವಂತ ಮನುಷ್ಯನ ಹೃದಯ 72 ಸರ್ತಿ ಒಂದು ನಿಮಿಷಕ್ಕೆ. ನಾವು ಒಮ್ಮೆ ಉಸಿರಾಡುವಾಗ ನಮ್ಮ ಹೃದಯ 4 ಸರ್ತಿ ಬಡಿತದೆ. ನೀವು 18 ಸರ್ತಿ ಉಸಿರಾಡುವಾಗ ಇದು 72 ಸರ್ತಿ ಬಡಿತದೆ. 72 ಕರೆಕ್ಟ್ 72 ಅಲ್ಲ, 86 ಡಾಕ್ಟರ್ ಸಂಜೆ ಓಡಬೇಡಿ, ಸ್ವಲ್ಪ 10 ಆಚೆ ಈಚೆ ಆಗುತ್ತೆ. 72 80 ಆಗ್ಬೋದು ಅಥವಾ 60 ಆಗ್ಬೋದು. ಅತಿ ಕಡಿಮೆ ಅಥವಾ ಅತಿ ಜಾಸ್ತಿ ಆಗ್ಬೋದು. ಸೊ ಸಾಮಾನ್ಯ ಆರೋಗ್ಯವಂತನ ಹೃದಯ ಬಡಿತ ಒಂದು ನಿಮಿಷಕ್ಕೆ 72 ±10 ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ. ದಿಲ್ ಅಂತ ಹೇಳ್ತಾರೆ, ಮಾಂಸಪೇಶಿ ಎಲ್ಲ ಉಂಟು. ಆದರೆ ಹೊರಗಿಂದ ನಾವು ಕಂಡಿಡ್ಬೋದು ನಮ್ಮ ಎದೆ ಬಡಿತವನ್ನು. ಅದನ್ನು ನಾವು ನಾಡಿ ಅಂತ ಹೇಳ್ತಾರೆ. ಪಲ್ಸ್ ಅಂದರೆ ಫೀಲಿಂಗ್ ಆಫ್ ದ ಹಾರ್ಟ್ ಬೀಟ್. ನಮ್ಮ ಎದೆ ಬಡಿತವನ್ನು ನಾವು ಅನುಭವಿಸುವುದು. ನಿಮ್ಮ ಎಲ್ಲ 3 ಬೆರಳನ್ನು ಇಲ್ಲಿ ಇಟ್ಕೊಳ್ಳಿ. ಈಗ ನಾನು ಇದ್ದಾಗಿದ್ದೀನಿ, ಪ್ರತಿಯೊಬ್ಬರು ಕೂಡ ಏನಾದರೂ ಸಿಗ್ತದೋ ನೋಡಿ. ಸಿಗದಿದ್ರೆ ನಿಮ್ಗೆ ಹೃದಯ ಇಲ್ಲ ಅಂತಲ್ಲ, ನೀವು ಇಟ್ಟಿದ್ದಾಗ ಸ್ವಲ್ಪ ಮೇಲೆ ಕಡೆಗೆ ಆಗಿದೆ. ಯಾರಿಗೆ ಸಿಗ್ತಾ ಇಲ್ಲ ಕೈಯಲ್ಲಿ? ಸಿಗ್ತಲ್ಲ? ಎಸ್ ಎಸ್ ಎಸ್. 1 ನಿಮಿಷಕ್ಕೆ ನೀವು ಅದನ್ನು ಲೆಕ್ಕ ಹಾಕಿದ್ರೆ ನಿಮಗೆ 70ರಿಂದ 80 ಸಿಗುತ್ತೆ. ದಾಕ್ಷಿಣ್ಯ ಮಾಡಬೇಡಿ. ಯಾರಿಗಾದ್ರೂ ಗೊತ್ತಿಲ್ಲದ್ರೆ ಹೇಳಿ. ಗೊತ್ತಾಯ್ತಲ್ಲ. ಇಲ್ಲಿ ನೋಡಿದ್ರಿ ನೀವು, ಇದು ನಮ್ಮ ಶ್ವಾಸನಾಳ. ಇದರ 2 ಸೈಡ್ ಹೀಗೆ ಕೈಗಿಡಿ. ಪ್ರತಿಯೊಬ್ಬರು ಕೂಡ ಸ್ವಲ್ಪ ಮರೆಸಿ. ಜಾಸ್ತಿ ಸಿಗುತ್ತಾ? ಸಿಗುತ್ತಾ? ಲಾಸ್ಟ್ ಮೇಡಮ್ ಗೋಡ್. ಇದಕ್ಕೂ ಏನಾದರೂ ವ್ಯತ್ಯಾಸ ಇದೆ? ಡಿಫರೆನ್ಸ್ ಯಾರಾದ್ರೂ ಹೇಳಿ. ಡಿಫರೆನ್ಸ್ ಇಲ್ಲ ಮೇಡಮ್, ಇದೆಯಾ? ಇಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ. ಒಂದೇ ತರ ಏನಾದರೂ ವ್ಯತ್ಯಾಸ ಇದೆಯಾ? ಏನು ಒಂದೇ ತರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಶವರಿಗೆ ವೋಲ್ಟೇಜ್ ಜಾಸ್ತಿ ಬೇಕು, ಇಲ್ಲದ್ರೆ ಸ್ವಿಚ್ ಆಫ್. ಸೊ ಇಲ್ಲಿ ಫೋರ್ಸ್ಫುಲ್, ಪವರ್ಫುಲ್. ಇಲ್ಲಿ ಸಿಗುವಂಥದ್ದು ನಿಮಗೆ ರಿಪೀಟೆಡ್ ನೀವು ಅಭ್ಯಾಸ ಮಾಡೋ ಗೊತ್ತಾಗುತ್ತೆ. ನಿಮ್ಗೆ ಒಂದೇ ಸರ್ತಿ ಗೊತ್ತಾಗಲ್ಲ. ಇಲ್ಲಿಗಿಂತ ಇಲ್ಲಿ ಜಾಸ್ತಿ ನಿಮಗೆ
ಬಡಿತ ಸಿಗುತ್ತೆ. ಫೋರ್ಸ್ಫುಲ್, ಪವರ್ಫುಲ್. ಯಾಕೆ ಹೇಳಿದ್ರೆ ರಕ್ತ ಸಂಚಾರ ಇಲ್ಲಿಗೆ ಜಾಸ್ತಿ, ಬ್ರೈನಿಗೆ. ಸರಿಯಾ? ಸೊ ಇಲ್ಲಿಯೂ ನೋಡ್ಬೇಕು ನಾವು, ಇಲ್ಲಿಯೂ ನೋಡ್ಬೇಕು. ಎರಡು ಕಡೆನೂ ನಾಡಿ ಬಡಿತವನ್ನು ನೋಡ್ಬೇಕು ನಾವು. ನಾಡಿ ಬಡಿತ ಸಿಗ್ತಾ ಇದೆ ಅಂದ್ರೆ ಹೃದಯ ಕೆಲಸ ಮಾಡ್ತಾ ಇದೆ, ಸಿಗ್ತಾ ಇಲ್ಲ ಹೃದಯ ಸ್ಟಾಪ್ ಆಗಿದೆ. ಸೊ ಮೂರು ವಿಷಯ ಅತಿ ಪ್ರಾಮುಖ್ಯ ತಿಳ್ಕೊಳ್ಳಿ ಪ್ರಥಮ ಚಿಕಿತ್ಸೆ. ಒಂದು ಉಸಿರಾಟ, ಇನ್ನೊಂದು ಅವನ ನಾಡಿ ಬಡಿತ, ಮೂರನೇದು ಅವನ ಶರೀರದ ಉಷ್ಣತೆ. ಗೊತ್ತಿರೋದು ಈಗ ಕೊರೋನಾದಿಂದ ಬಿಡ್ತಾರಲ್ಲ ಥರ್ಮೋಸ್ಕ್ರೀನಿಂಗ್, ಗೊತ್ತಾಯ್ತಲ್ಲ? ನಾರ್ಮಲ್ ಟೆಂಪರೇಚರ್. ನಮ್ಮ ಶರೀರ ಬೆಚ್ಚಗಿರ್ಬೇಕು. ಇಲ್ಲದ್ರೆ ಏನ್ ಹೇಳ್ತೇವೆ, ಚೌಡಿ ಅದನ್ನೇ ಚೌಡಿ ಆಗಲಿಕ್ಕೆ ಬಿಡಬಾರ್ದು. ನಮ್ಮ ಶರೀರದ ಉಷ್ಣತೆ ಸರಿ ಇರಬೇಕು. ಸೊ ಉಸಿರಾಟ, ನಾಡಿ ಬಡಿತ, ಶರೀರದ ಉಷ್ಣತೆ, ಇದು ಅತಿ ಪ್ರಾಮುಖ್ಯ ಮೂರು ವಿಷಯಗಳು. ಗೊತ್ತಾಯ್ತಲ್ಲ? ಜೀರ್ಣಾಂಗಗಳು ಡೈಜೆಸ್ಟಿವ್ ಸಿಸ್ಟಮ್ ಒಳ್ಳೆ ಸಿಸ್ಟಮ್ ಇದು. ಯಾಕೆ ಹೇಳಿದ್ರೆ ನಾವು ತಿಂದಂಥ ಆಹಾರವನ್ನು ಸರಿಯಾಗಿ ಜೀರ್ಣ ಮಾಡಿ ನಮ್ಮ ಎಲ್ಲ ಅಂಗಾಂಗಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸ ಇದು. ಇದು ಅತಿ ಪ್ರಾಮುಖ್ಯ ಡೈಜೆಸ್ಟಿವ್ ಸಿಸ್ಟಮ್.